ಮಂಗಳೂರು ಕ್ಷೇತ್ರ ಬಿಜೆಪಿ ಕೊಣಾಜೆ ಮಹಾಶಕ್ತಿ ಕೇಂದ್ರದ ಕಚೇರಿ ಉದ್ಘಾಟನೆ ಹಾಗೂ ಜನಬೆಂಬಲ ಯಾತ್ರೆಯು ಅಸೈಗೋಳಿಯಲ್ಲಿ ನಡೆಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಖಾದರ್ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಘೋಷಿಸಿದ್ದ ಬಡವರಿಗೆ ಹಲ್ಲು ಮತ್ತು ಕನ್ನಡಕ ಇದುವರೆಗೂ ಬಂದಿಲ್ಲ. ಆದರೆ ಅವರ ಮನೆಯಲ್ಲಿ ಚಿನ್ನದ ಹಲ್ಲು ಹಾಗೂ ಕನ್ನಡಕ ಬಂದಿದೆ. ಆಹಾರ ಸಚಿವರಾಗಿದ್ದ ಸಂದರ್ಭ ಘೋಷಿಸಿದ್ದ ಅನಿಲ ಯೋಜನೆ ಕೇಂದ್ರ ಸರ್ಕಾರದ ನಿಧಿಯಡಿಯೇ ಹೊರತು ರಾಜ್ಯದಿಂದ ಬಂದಿಲ್ಲ ಎಂದು ಟೀಕಿಸಿದರು. ಈ ದೇಶದ ಎರಡನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್. ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕೆ ಸೇರಿಸಿದ್ರು, ಜೈ ವಿಜ್ಞಾನ್. ಈ ದೇಶಕ್ಕೆ ಎರಡು ಕಣ್ಣುಗಳು, ಒಬ್ಬ ಸೈನಿಕ, ಇನ್ನೊಬ್ಬ ಕೃಷಿಕ. ಈ ದೇಶದ ಸಂಸ್ಕೃತಿ ಕೃಷಿ ಸಂಸ್ಕೃತಿ. ಹಾಗಾಗಿ ಈ ದೇಶದ ಕೃಷಿಕರನ್ನು ರಕ್ಷಣೆ ಮಾಡ್ತಾ ಮಾಡ್ತಾ ಕೃಷಿಕನ ಹೆಸರಿನಲ್ಲಿ 16 ಜನ ವೋಟ್ ಅನ್ನು ಪಡೆದರು. ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿದರು. ಬಂಧುಗಳೇ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಯೋಚನೆ ಮಾಡಿದರು, ಈ ದೇಶದ ರೈತನ ಸಾಲವನ್ನು ಮನ್ನಾ ಮಾಡುವುದಲ್ಲ, ಅವನಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಅದಕ್ಕೋಸ್ಕರ ಮೊದಲ ಬಾರಿಗೆ ಫಸಲ್ ಬಿಮಾ ಯೋಜನೆ ಮುಖಾಂತರ ರೈತನ ಬೆಂಗಾವಲಾಗಿ ನಿಂತಿರುವ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿ. ಯೂರಿಯಾ ಗೊಬ್ಬರಗಳಿಗೆ ಮನೆವಾಗಲು ಕಚೇರಿಗಳೆದುರು ಲಾಠಿ ಚಾರ್ಜ್ಗಳಾಗ್ತಿದ್ದು, ಸರ್ಕಾರಗಳು ಬಂದಾಗ ಯೂರಿಯಾ ಬಂದಾಗ್ತಿತ್ತು. ಬಂಧುಗಳೇ, ನೀಮ್ ಕೋಟೆಡ್ ಯೂರಿಯಾವನ್ನು ಮಾಡುವುದರ ಮುಖಾಂತರ ಮೊದಲ ಬಾರಿಗೆ ಬಡ ರೈತನ ಮನೆಬಾಗಿಲಿಗೆ ಗೊಬ್ಬರವನ್ನು ತಲುಪಿಸುವಂತ ಕೆಲಸವನ್ನು ಮಾಡಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪಕ್ಷದ 14 ಹಿರಿಯ ಕಾರ್ಯಕರ್ತರನ್ನ ಸನ್ಮಾನಿಸಲಾಯಿತು. ಸಂಸದರಿಗೆ ಶ್ರೀರಾಮ ದೇವರನ್ನ ಬಿಲ್ಲಿಂದ ಕೊರೆದು ಆ ಬಿಲ್ಲಿನ ಮುಖಾಂತರ ಕುಮಾರಿ ಧನ್ಯ ಗುಡ್ಡದ ಗುಳಿ ಹರೇಕಳ